ಯಾರದು ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತಾಗಿದೆ ಮಂಗಳೂರಿನ ಕದ್ರಿ ಪಾರ್ಕ್ ಬಳಿ ನಿರ್ಮಾಣ ಮಾಡಲಾಗಿರುವ ಅಂಗಡಿ ಮಳಿಗೆಗಳು. ಎಲ್ಲ ಕಾಮಗಾರಿ ಪೂರ್ಣಗೊಂಡು 8 ತಿಂಗಳಾದರೂ ಕೂಡ ಇದನ್ನ ವ್ಯಾಪಾರಿಗಳಿಗೆ ಇನ್ನೂ ಕೂಡ ನೀಡಲಾಗಿಲ್ಲ. ನಾ ಕೊಡೆ ನೀ ಬಿಡೆ ಎಂಬಂತಾಗಿದೆ ಈ ಅಂಗಡಿಗಳ ಕತೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರು ಬಳಿಕ ಮಂಗಳೂರು ಶರವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ನಗರ. ಇಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಬಂದ ಮೇಲಂತೂ ನಗರ ಇನ್ನಷ್ಟು ಸುಂದರೀಕರಣಗೊಂಡಿದೆ. ಆದರೆ ಕದ್ರಿ ಪಾರ್ಕ್ ಆವರಣದಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಂಡು ಉದ್ಘಾಟನೆ ಪೂರ್ತಿಗೊಳಿಸಿ 8 ತಿಂಗಳು ಕಳೆದರೂ ಇಲ್ಲಿನ ಮಳಿಗೆಗಳನ್ನು ಹಸ್ತಾಂತರಿಸದೆ ಜಿಲ್ಲಾಡಳಿತ ಕಾಲ ಕಳೆಯುತ್ತಿದೆ. ಇದರ ಹಿಂದೆ ಕಾಂಗ್ರೆಸ್ಸಿನ ಸ್ವಜನ ಪಕ್ಷಪಾತದ ಅನುಮಾನ ಮೂಡುತ್ತಿದೆ. ತಮ್ಮ ಆಪ್ತರಿಗೆ ಇದರ ಟೆಂಡರ್ ನೀಡಲು ಕಾಂಗ್ರೆಸ್ಸಿಗರು ಇದನ್ನು ಮಾಡಿಸುತ್ತಿದ್ದಾರೆ ಎನ್ನುವ ಆರೋಪವನ್ನು ಶಾಸಕರು ಮಾಡಿದ್ದಾರೆ. ಇಲ್ಲಿ ಸ್ವಜನ ಪಕ್ಷಪಾತ ಕಾಂಗ್ರೆಸ್ ಮಾಡುತ್ತಿದೆ ಎನ್ನುತ್ತಾರೆ ಅವರು. ಇವತ್ತು ಕದ್ರಿ ಪಾರ್ಕ್ನ ಹೊರಗಡೆ ಇರುವಂಥ ಮಳಿಗೆ 3 ಸಲ ಟೆಂಡರ್ ಆಯಿತು. ಅವತ್ತು ಟೆಂಡರ್ ಆದಾಗ ಪ್ರಾರಂಭದಲ್ಲಿ ಸಿಂಗಲ್ ಟೆಂಡರ್ ಆಗಿತ್ತು ನಮ್ಮ ಅವಧಿಯಲ್ಲಿ. ಪುನರಪಿ ನಮ್ಮ ಅವಧಿಯಲ್ಲಿ 2ನೇ ಸಲ ಟೆಂಡರ್ ಕರೆಯುವಾಗ 2, 3, 4 ಜನ ಅದರಲ್ಲಿ ಭಾಗವಹಿಸಿದರು. ಏನೋ ಒಂದು ನೆಪ ಹೇಳಿ ಸರಿಯಾದಿರುವಂಥ ಟೆಂಡರನ್ನು ಮುಂದುವರಿಸ್ಕೊಂಡು ಹಾಕಿದರು. ಈಗ 6 ತಿಂಗಳಾಯಿತು ಕಾಂಗ್ರೆಸ್ ಸರ್ಕಾರ ಬಂದು. ಆ ಅಂಗಡಿ ಮಳಿಗೆಗಳು ಕಟ್ಟಿ ಉದ್ಘಾಟನೆ ಮಾಡಿ ಸುನಿಲ್ ಕುಮಾರ್ ಅವರು ಉಸ್ತುವಾರಿ ಸಚಿವರಿದ್ದಾಗ ಉದ್ಘಾಟನೆ ಮಾಡಿ ಈಗ 10 ತಿಂಗಳಾಯಿತು. ನಿಮ್ಮ ಇಂಟ್ರೆಸ್ಟ್ ಏನು ಅಂತೇಳುವಂಥದ್ದು. ಇದರಲ್ಲಿ ಎಲ್ಲೋ ಒಂದು ಕಡೆ ಸ್ವಜನ ಪಕ್ಷದ ಭೀತಿ ನನಗೆ ಆಗ್ತಾ ಇದೆ. ಹೊರಗಡೆಯಿಂದ ಕೇಳ್ತಾ ಇದೆ, ಯಾರೋ ಒಬ್ಬರು ಅದರಲ್ಲಿ ಟೆಂಡರ್ಗರಾಗಿ ಟೆಂಡರನ್ನು ಒಳ್ಕೊಂಡು ಅದರಲ್ಲಿ ವ್ಯಾಪಾರ ಉದ್ದಿಮೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿತೈಷಿ ಅಥವಾ ಕಾರ್ಯಕರ್ತ ಟೆಂಡರ್ ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಕೈಗೆತ್ತಿಕೊಳ್ಬೇಕು, ಅವನಿಗೆ ಕೊಡಬೇಕು ಅಂತ ಹೇಳೋದು ಕಾರಣ. ಅದಕ್ಕೆ ಎಲ್ಲ ಮಾನದಂಡಗಳು, ಡಾಕ್ಯುಮೆಂಟೇಷನ್ಗಳು ತುಂಬ ಇದೆ. ಈಗ ಅವನಿಗೆ ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಇದು ಅವಕಾಶ ಕೊಡ್ತಾ ಇದ್ದಾರೆ. ಅವತ್ತು ನಾವು ಉದ್ಘಾಟನೆ ಮಾಡಿದ ನಂತರ ಫೆಬ್ರವರಿಯಲ್ಲಿ ಇನ್ನೂ ಸಹ ಅಂಗಡಿ ಓಪನ್ ಆಗಲಿಲ್ಲ ಅಂತೇಳಿ ಪ್ರೆಸ್ ಮೀಟಲ್ಲಿ 2-3 ಬಾರಿ ಕೇಳಿದ್ದಾರೆ ಮಾಧ್ಯಮದವರು. ಇವತ್ತು ನಾವು ಉದ್ಘಾಟನೆ ಮಾಡಿದ 2 ತಿಂಗಳಲ್ಲಿ ಲೇಟ್ ಆಗಿದೆ ಅಂತ ಕೇಳಿದಂಥ ಮಾಧ್ಯಮದವರು ಇವತ್ತು ಅದರ ನಂತರ ಈಗ 8 ತಿಂಗಳಾಯಿತು. ಸರ್ಕಾರ ಬಂದ 6 ತಿಂಗಳಾಯಿತು, ಉದ್ಘಾಟನೆ ಆಗಲಿಲ್ಲ. ಎಲ್ಲೊಂದು ಕಡೆ ಶೂಟಿಂಗ್ ಮಾಡ್ತಾ ಇದ್ದಾರೆ ಪಾಪ ಅಲ್ಲಿ ಹೊರಗಡೆ ಜನರು. ಮತ್ತು ಕೆಲವರ ಪಾಪ ಕುರ್ಚಿಯಲ್ಲಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಮಾಡಲಿ, ಅವರಿಗೆ ನಮ್ಮದೆಲ್ಲ ಅಭ್ಯಂತರ ಇಲ್ಲ. ಆದರೆ ಯಾರಿಗೋ ಒಬ್ಬರಿಗೆ ಅಂಗಡಿಯನ್ನು ಓಡಿಸ್ಬಿಡು, ಟೆಂಡರ್ ಕರೀಲಿ, ಯಾರಿಗೆ ಅಂಗಡಿಯನ್ನು ವಹಿಸ್ಕೊಡ್ತಾರೆ ಅಂತ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ತೇನೆ. ಕದ್ರಿ ಪಾರ್ಕ್ ರಸ್ತೆ ಮುಂಭಾಗದಲ್ಲಿ ಈ ಹಿಂದೆ ಯುಟಿ ಖಾದರ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಅದರ ನಿರ್ಮಾಣ ಕಾಮಗಾರಿ ಕೈಗೊಂಡು 38 ಮಳಿಗೆಗಳನ್ನು ನಿರ್ಮಾಣ ಮಾಡಲು ಮುಂದಾಗಿದ್ದೆವು. ಆದರೆ ಸಾಮಾಜಿಕ ನ್ಯಾಯದಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಎಂದು ಈ ರೀತಿ ಷರತ್ತುಗಳನ್ನು ಹಾಕಿ ಮಾಡಬೇಕು ಎನ್ನುವುದು ಸರ್ಕಾರದ ನಿಯಮವಿದೆ. ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಅವರ ಆಪ್ತ ವ್ಯಕ್ತಿಗೆ ಅವರಿಗೆ ಕೊಡಬೇಕು ಎನ್ನುವ ಟೆಂಡರ್ ಕೊಡಬೇಕು ಎಂದು ಹುನ್ನಾರ ಮಾಡಿದ್ದರು. ಆದರೆ ಸರ್ಕಾರ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ್ದರಿಂದ ನಾವು ವಿರೋಧ ವ್ಯಕ್ತಪಡಿಸಿದ್ದೆವು. ಆದರೆ ಶಾಸಕರು ವಿನಾಕಾರಣ ಈಗ ಆರೋಪ ಮಾಡುತ್ತಿದ್ದಾರೆ. ನಮ್ಮ ವಿರೋಧದಲ್ಲಿ ತಪ್ಪೇನಿದೆ ಎಂದು ಶಾಸಕರೇ ಹೇಳಬೇಕು. ಇಲ್ಲಿನ ರಸ್ತೆ ಅಭಿವೃದ್ಧಿಯಲ್ಲಿ ಅವರ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಸಿದ್ದರಾಮಯ್ಯ ಸರ್ಕಾರದ ಸಂದರ್ಭದಲ್ಲಿ ನಿರ್ಮಾಣಗೊಂಡ ಸಂಗೀತ ಕಾರಂಜಿ ತುಕ್ಕು ಹಿಡಿದು ಹೋಗುತ್ತಿದೆ. ಈ ಬಗ್ಗೆ ಯಾಕೆ ಅವರು ಮಾತನಾಡುತ್ತಿಲ್ಲ ಎನ್ನುತ್ತಾರೆ ಮಂಗಳೂರು ನಗರ ಪಾಲಿಕೆ ಕಾರ್ಪೊರೇಟರ್ ಎಸಿ ವಿನಯರಾಜ್. ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಂದ ಅನುದಾನದ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇರುವಂಥದ್ದು. ಈ ಶಾಸಕರು ತಂದಿರುವಂಥ ಯೋಜನೆ ಯಾವುದು ಅಂತ ಹೇಳುವಂಥದ್ದನ್ನು ಅವರು ಇವತ್ತು ಬಹಿರಂಗಪಡಿಸಬೇಕಾಗ್ತದೆ ಮಂಗಳೂರು ಮಹಾನಗರ ಪಾಲಿಕೆಯ ಜನತೆಗೆ. ಯಾವ ಯೋಜನೆಯನ್ನು ಅವರು ತಂದಿದ್ದಾರೆ? ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು ಇಲ್ಲಿ ತಂದಿದ್ದಾರಾ? ಅವರ ಸರ್ಕಾರ ಇತ್ತು. ಇಲ್ಲಿಯ ಯುವಕರಿಗೆ ಉದ್ಯೋಗಾವಕಾಶ ಕೊಡುವಂಥ ನಿಟ್ಟಿನಲ್ಲಿ ಏನಾದರೂ ಕೆಲಸ ಕಾರ್ಯ ಮಾಡಿದ್ರಾ? ಅಥವಾ ಬೇರೆ ಯಾವುದಾದ್ರೂ ಒಂದು ಟೂರಿಸಂ ಡೆವಲಪ್ಮೆಂಟ್ ಮಾಡುವುದರ ಮೂಲಕ ಇಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜನ ಮಾಡುವಂಥ ರೀತಿಯಲ್ಲಿ ಯಾವುದಾದ್ರೂ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಏನಾದರೂ ಇವರು ತಂದಿದ್ದಾರಾ? ಅದೂ ತರಲಿಲ್ಲ. ಇವರು ಯಾವ ಯೋಜನೆಯನ್ನು ತಂದಿದ್ದಾರೆ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದಾರೆ. ಏನೋ ಪುಣ್ಯಕ್ಕೆ ನಮ್ಮ ದುರ್ದೈವವಶಾತ್
ನಾವು ತಂದ ಯೋಜನೆಗಳನ್ನು ಜನರಿಗೆ ತಲುಪಿಸುವುದರಲ್ಲಿ ಎಲ್ಲೋ ನಾವು ಸ್ವಲ್ಪ ಎಡವಿದ್ದೇವೆ ಅಂತ ನಾವು ಎಣಿಸಿದ್ದೇವೆ. ಅದು ಅವರಿಗೆ ಭಾಗ್ಯವಾಗಿ ಪರಿಣಮಿಸಿದೆ. ನಾವು ತಂದಂಥ ಅನುದಾನದ ಅಡಿಯಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳನ್ನು ತನ್ನ ಯೋಜನೆಗಳು ಎನ್ನುವ ರೀತಿಯಲ್ಲಿ ಬಿಂಬಿಸಿ ಅವರು ಇವತ್ತು ಪುನರಾಯ್ಕೆ ಆಗಿದ್ದಾರೆ. ಆದರೆ ಸತ್ಯಾಂಶ ದಾಖಲೆಗಳನ್ನು ಪರಿಶೀಲನೆ ಮಾಡಿದರೆ ನಮ್ಮ ನಗರದ ಜನತೆಗೆ ಅದು ಗೊತ್ತಾಗ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಸರಿಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕದ್ರಿ ಪಾರ್ಕ್ ಮುಂಭಾಗದಲ್ಲಿ ಅಂಗಡಿ ಮಳಿಗೆಗಳು ಕುಳಿತುಕೊಳ್ಳಲು ವ್ಯವಸ್ಥೆ ಎಲ್ಲವನ್ನು ಮಾಡಲಾಗಿತ್ತು. ಆದರೆ ಇದಾಗಿ 8 ತಿಂಗಳು ಕಳೆದರೂ ಅದನ್ನು ವ್ಯಾಪಾರಿಗಳಿಗೆ ಹಸ್ತಾಂತರ ಮಾಡದೆ ತುಕ್ಕು ಹಿಡಿಯುತ್ತಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಂದ ಯೋಜನೆಗಳು ಹಳ್ಳ ಹಿಡಿದಿದ್ದರೆ, ಇನ್ನೊಂದೆಡೆ ಇಲ್ಲಿನ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ ಎನ್ನುವ ಆರೋಪವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಆದರೆ ಇವರ ರಾಜಕೀಯದಲ್ಲಿ ಬಡವಾಗುತ್ತಿರುವುದು ಅಭಿವೃದ್ಧಿ ಕಾರ್ಯಗಳು. ಸರ್ವರು ಅಭಿವೃದ್ಧಿಗಾಗಿ ಕೈಜೋಡಿಸಿದರೆ ಮಂಗಳೂರು ಸುಂದರ ನಗರಿ ಆಗಬಹುದು. ರವೀಶ್, ಮಂಗಳೂರು, ನಮ್ಮ ಕುಡ್ಲ ನ್ಯೂಸ್ 24x7.